ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತ 3ನೇ ಸ್ಕಂದ 23ನೇ ಅಧ್ಯಾಯ ಶ್ಲೋಕ 43. ಪ್ರೇಕ್ಷಯಿತ್ವಾ ಭುವಾ ಗೋಲಂ ಪತ್ನೇ ಯಾವಾನ್ ಸ್ವಸಂಸ್ಥಯ ಬಹುಆಶ್ಚರ್ಯಂ ಮಹಾಯೋಗಿ ಸ್ವ ಆಶ್ರಮಾಯ ನ್ಯಾವರ್ತತ. अनुवाद मत बाबा by His Divine Grace Abhay Charanaravinda Bhaktivedanta Swami Srila Prabhupada ki jai. ತನ್ನ ಪತ್ನಿಗೆ ಅನೇಕ ವಿಸ್ಮಯಗಳನ್ನು ಒಳಗೊಂಡ ಬ್ರಹ್ಮಾಂಡವನ್ನು ಮತ್ತು ಅದರ ವೈವಿಧ್ಯಮಯ ವ್ಯವಸ್ಥೆಯನ್ನು ತೋರಿಸಿದ್ದಾದ ಮೇಲೆ ಮಹಾಯೋಗಿಯಾದ ಕರ್ದಮುನಿ ತನ್ನ ಆಶ್ರಮಕ್ಕೆ ಹಿಂದಿರುಗಿದನು. ಇಲ್ಲಿ ಇವತ್ತಿನ ಟಾಪಿಕ್ ಅಂತಂದ್ರೆ ಕರ್ದಮುನಿ ಮಹಾಯೋಗಿಯಾಗಿದ್ದ. ಹಾಗಾಗಿ ಅವರ ಹತ್ರ ಯೋಗಿಕ ಶಕ್ತಿ ಅದು ತುಂಬಾ ಇತ್ತು. ಅದರಿಂದವ ಎಂತೆಲ್ಲ ನಿರ್ಮಾಣ ಮಾಡಿದೆ ಇದೆಲ್ಲ ನಮಗೆ ಗೊತ್ತುಂಟು. ಈಗ ನಾವೆಲ್ಲ ಆಯ್ತು. ಆದ್ರೆ ಇದೆಲ್ಲ ಮಾಡಿ ಕೂಡ ಕರ್ದಮುನಿ ಚೇಂಜ್ ಆಗಲಿಲ್ಲ ಅಂದ್ರೆ ತಿಳುವಂತದ್ದು. ಬ್ರಹ್ಮಭೂಷಣ ಶಕ್ತಿಯನ್ನಾಗಲಿ ಕಲ್ಪಿಸಲಿಕ್ಕೆ ಓಕೆ ಮುಕ್ತಾತ್ಮನು ಎಂದಿಗೂ ಪಡೆಯಲ್ಲ. ಓಕೆ, ಇಲ್ಲಿ ಬಿಡಿ. ಓಕೆ, ಈಗ ನಾವು ಇಲ್ಲಿಗೆ ಬರುವ. ತನ್ನ ಯೋಗ ಸಿದ್ಧಿ ಇದ್ದರೂ ಕರ್ದಮುನಿ ಭಗವಂತನ ಭಕ್ತನಾಗಿಯೇ ಉಳಿದನು ಎಂಬುದನ್ನು ನಾವು ಆ ನಡವಳಿಕೆಯಿಂದ ತಿಳಿಯಬಹುದು. ಇದೇ ಬದ್ಧಾತ್ಮರೆಲ್ಲ ನೈಜ ಸ್ಥಿತಿ. ಇದು ನೈಜ ಸ್ಥಿತಿ ಅಂದ್ರೆ ಎಂತ ಇದ್ರೂ ಕೂಡ ನಡವಳಿಕೆ ಚೇಂಜ್ ಆಗಲಿಲ್ಲ. ಈ ರಿಮೈಂಡ್ ಡಿವೋಟಿ. ಈಗ ಇದು ಹೇಗೆ ಇರುವಂತದ್ದು? ಈಗ ನಾವು ಆನ್ಲೈನ್ ಇಂದ ಈ ಭಾಗವತಂ ಈಗ ನಾವು ಕಲಿತಾ ಇದ್ದೇವೆ. 2020 ಜುಲೈಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ನಾಡಿದ್ದು ಜುಲೈಗೆ 4 ವರ್ಷ ಆಗ್ತದೆ. ಈಗ 3.5 ವರ್ಷ ಆಯ್ತು. ಈಗ 2020 ಜುಲೈಗಿಂತ ಮುಂಚೆ ಇಲ್ಲಿ ಹೆಚ್ಚಿನವರಿಗೆ ಯಾರಿಗೂ ಕೂಡ ಭಾಗವತಂ ಅಂತ ಗೊತ್ತಿರಲಿಲ್ಲ. ಸರಿಯಾ? ಹರೇ ಕೃಷ್ಣ. ಕೇಳಿದ್ರು ಪ್ರಭುಜಿ, ಆದ್ರೆ ಅದು ಡೀಟೇಲ್ಸ್ ಇದು ಗೊತ್ತಿಲ್ಲ. ಓಕೆ, ಈಗ ಎಂತಂದ್ರೆ ಈಗ 3 ವರ್ಷದಿಂದ ಸುಮಾರು ಗೊತ್ತಾಗಿದೆ. ಈಗ ಚೇಂಜಸ್ ಆಗಿದೆ. ತುಂಬಾ ಚೇಂಜಸ್ ಅಂದ್ರೆ ಯಾವ ರೀತಿಯಲ್ಲಿ ಚೇಂಜಸ್ ಅಂದ್ರೆ ನನ್ಗೆ ತುಂಬಾ ಗೊತ್ತಾಗಿದೆ ಆ ರೀತಿಯ ನಮ್ಗೆ ಬಂದಿದ ಗೊತ್ತಾಗಿದೆ ಪ್ರಭುಜಿ. ಇಲ್ಲ ಪ್ರಭುಜಿ. ಅಲ್ಲ, ಹೇಗಂದ್ರೆ ಈಗ ತುಂಬಾ ಚೇಂಜಸ್ ಬಂದಿದೆ. ಚೇಂಜಸ್ ಅಂತಂದ್ರೆ ನಮ್ಗೆ ಈಗ ಗೊತ್ತಾಗಿದೆ. ಆದ್ರೆ ನಮ್ಮ ಅಹಂ ಹೋಗಿದ. ಗೊತ್ತಾಗದೆ ಇರುವಾಗ ಕೂಡ ನಮ್ಗೆ ಅಹಂ ಇತ್ತು, ಅದು ಬೇರೆ ವಿಷಯ. ಈಗ ನಮ್ಗೆ ಗೊತ್ತಾಗಿದೆ. ಗೊತ್ತಾದ ಮೇಲೆ ಕೂಡ ನಮ್ಗೆ ಈ ಭಕ್ತಿಯಲ್ಲಿ ಅಹಂ ಉಂಟು. ಈಗ ಅಹಂ ಇದ ಇಲ್ಲ ಪ್ರಭುಜಿ. ಹಾಗಾಗಿ ಹೋಗಿದೆ. ಈಗ ಎಂತಂದ್ರೆ ನಾನು ಯಾಕೆ ನಾನು ಹೇಳಿದೆ ಅಂದ್ರೆ ಡಿವೋಟಿ ಭಕ್ತ ಯಾವ ಸಿಚುವೇಶನ್ ಅಲ್ಲಿ ಕೂಡ ಚೇಂಜ್ ಆಗುವುದಿಲ್ಲ. ಇದಕ್ಕೆ ಉದಾಹರಣೆ ಕರ್ದಮುನಿ. ಈಗ ನಮ್ಮಲ್ಲಿ ಏರೋಪ್ಲೇನ್ ಇಲ್ಲ. ಈಗ ಯಾರ ಹತ್ರ ಇಲ್ಲಿ ಪ್ರೈವೇಟ್ ಏರೋಪ್ಲೇನ್ ಉಂಟು? ಒಂದ್ ನಿಮಿಷ. ಯಾರ ಹತ್ರ ಉಂಟು ಪ್ರೈವೇಟ್? ಯಾರ ಹತ್ರ ಜೆಟ್ ಉಂಟಾ? ಇಲ್ಲ. ಏರೋಪ್ಲೇನ್, ಹೆಲಿಕಾಪ್ಟರ್ ಕೂಡ ಇಲ್ಲ. ಯಾವ್ದು ಇಲ್ಲ. ಈಗ ಸಪೋಸ್ ನಿಮ್ಮ ಹತ್ರ ತುಂಬಾ ದುಡ್ಡು ಆಯ್ತು. ಈಗ ನಿಮ್ಮ ಹತ್ರ ಒಂದು
1 ಲಕ್ಷ 1 ಲಕ್ಷ ಕೋಟಿ ನಿಮ್ಮದು ದುಡ್ಡಾಯ್ತು. 1 ಲಕ್ಷ ಕೋಟಿ. ಕೆಲವು ಪೊಲಿಟಿಷಿಯನ್ ಅವರದ್ದು ಉಂಟು, ಆಶ್ಚರ್ಯ ಪಡಬೇಡಿ. ಈಗ ನಿಮ್ಮ ಹತ್ರ 1 ಲಕ್ಷ ಕೋಟಿ ಆಯ್ತು. ಆಗ ನೀವು ನಿಮ್ದು ಏರೋಪ್ಲೇನ್ ತೆಗಿತೀರಾ ಇಲ್ವಾ? ಏನಕ್ಕೆ ಪ್ರಭುಜಿ? ಅಲ್ಲಲ್ಲ, ಏರೋಪ್ಲೇನ್ ಇರುತ್ತೆ ಪ್ರಭುಜಿ. ಪ್ರೈವೇಟ್ ಏರೋಪ್ಲೇನ್, ಪ್ರೈವೇಟ್ ಎಲ್ಲ ತೆಗಿತೇವೆ. ಇಲ್ಲ ಪ್ರಭುಜಿ. ಆಗ ಪ್ರೈವೇಟ್ ಏರೋಪ್ಲೇನ್ ತೆಗೆದ ಮೇಲೆ ನಮ್ಮ ಇದರಲ್ಲಿ ಚೇಂಜಸ್ ಆಗ್ತದ? ನಡವಳಿಕೆ ಚೇಂಜ್ ಇರುತ್ತೆ ಪ್ರಭುಜಿ. ನಮ್ಮನ್ನ ಯಾರು ಮಾತಾಡ್ಸೋಗಿಲ್ಲ, ನಮ್ಮನ್ನ ಯಾರು ನೋಡುವಾಗ ಹತ್ರ ಬರೋಗಿಲ್ಲ. ನಮ್ಮ ಹತ್ರ ಧನ್ಯವಾದ. ಇಷ್ಟೇ ಬೇಕಿದೆ ನಮ್ಗೆ. ಎಸ್, ಈಗ ನಿಮ್ಮ ಹತ್ರ ಹಣ ಇಲ್ಲ. ಈಗ ಸಪೋಸ್ ನಿಮ್ಮ ಹತ್ರ ಒಂದು 5 ಲಕ್ಷ ಉಂಟು. ಒಂದು ತಿಂಗಳಲ್ಲಿ ಒಂದು ಮ್ಯಾಜಿಕ್ ಆಯಿತು, ನಿಮ್ಮ ಹತ್ರ 1 ಲಕ್ಷ ಕೋಟಿ ಬಂತು. 1 ಲಕ್ಷ ಕೋಟಿ ಬಂತು. ನೀವು ಮತ್ತೆ ನಿಮ್ದು ಓನ್ ಏರೋಪ್ಲೇನ್ ತೆಗಿತೀರಿ. ಏರೋಪ್ಲೇನ್ ತೆಗೆದ ಮೇಲೆ ಹಣ ಬಂದ ಕೂಡಲೇ ನೀವು ಚೇಂಜ್ ಆಗ್ತೀರಿ. ಏರೋಪ್ಲೇನ್ ತೆಗೆದ ಮೇಲೆ ಮತ್ತೆ ಕೂಡ ಚೇಂಜ್ ಆಗ್ತೀರಿ. ಆದ್ರೆ ಇಲ್ಲಿ ಹೇಳುವಂಥದ್ದು, ಕರ್ದಮುನಿ ಏರೋಪ್ಲೇನ್ ಎಂತ ಹೇಳುವಂಥದ್ದು, ಮನೆ ಎಲ್ಲ ಅರಮನೆ ಎಲ್ಲ ಕಟ್ಟಿದ, ಆದ್ರೆ ಚೇಂಜ್ ಆಗಲಿಲ್ಲ ಅಂತೆ. ಹಾಗೆ ಇದ್ದಾನೆ. ಈಗ ನನ್ನ ಪ್ರಶ್ನೆ, ಕರ್ದಮ ಮುನಿ ಹಾಗೆ ಇರ್ಲಿಕ್ಕೆ ಏನು ಕಾರಣ? ಎಸ್, ಈಗ ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಕರ್ದಮುನಿ ಹಾಗೆ ಇರ್ಲಿಕ್ಕೆ ಎಂತ ಕಾರಣ? ಭಗವಂತನಲ್ಲಿರುವ ಭಕ್ತಿ, ಪರಮಾಂಸ ಲೆವೆಲ್. ಪರಿಪೂರ್ಣ ಈಗ ಒಂದ್ ನಿಮಿಷ ಅವನು ಸ್ಥಿತಪ್ರಜ್ಞನಾಗಿದ್ದಾನೆ ಪ್ರಭುಜಿ, ಸ್ಥಿತಪ್ರಜ್ಞನಾಗಿದ್ದಾನೆ. ಒಂದ್ ನಿಮಿಷ, ನಾನು ಹೇಳುದನ್ನು ಕೇಳಿ. ಈಗ ಹೇಳಿದ್ರು ಕರ್ದಮುನಿ ಹತ್ರ ಭಕ್ತಿ ಉಂಟ, ನಮ್ಮಲ್ಲಿ ಭಕ್ತಿ ಇಲ್ವಾ? ಭಕ್ತಿ ಅದು ಪರಿಪೂರ್ಣ ಭಕ್ತಿ ಅಲ್ಲ, ಪ್ಯೂರ್ ಅಲ್ಲ, ನಮ್ ಮಿಕ್ಸೆಡ್ ಅಲ್ಲ. ಮುಕ್ತಾತ್ಮ ಸಮಾಸ ಪ್ರಭುಜಿ ಅವರು ತ್ರಿಗುಣದಿಂದ ಕೂಡಿದೆ ಪ್ರಭುಜಿ. ಓಕೆ. ಈಗ ಹಾಗಾಗಿ ಅದಕ್ಕೆ ಹೇಳುವಂಥದ್ದು ಒಮ್ಮೆ ಎಂತಾಯ್ತು ಅಂದ್ರೆ, ಒಬ್ಬ ಶಿಷ್ಯ ಹೇಳಿದ, ಪ್ರಭು ನಾನು 4 ವರ್ಷ ಸೇವೆ ಮಾಡಿದ್ದೇನೆ, ಇನ್ನು ಸಾಕು, ಜಾಸ್ತಿ ಆಯ್ತು. ಅದಕ್ಕೆ ಪ್ರಭು ಹೇಳಿದರು, 4 ವರ್ಷದ ಮುಂಚೆ ನೀನೆಂತಾಗಿದ್ಯಾ ಅಂದ್ರೆ, ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಬೇಡದೆಲ್ಲ ಮಾಡ್ತಿದ್ದ. ಹೇಳಿದ, ನಾನು ಪ್ರಾಣಿ ಆಗಿದ್ದೆ ಅಂತ. ಬೇಡದ ಮಾಡುವುದು ಪ್ರಾಣಿ, ಕೃಷ್ಣ ಪ್ರಜ್ಞೆ ಇಲ್ಲದೆ ಉಳಿದೆಲ್ಲ ಮಾಡುವಂತದ್ದು ಪ್ರಾಣಿ. ಹಾಗಾಗಿ ಇದು ಪ್ರಾಣಿ. ಈಗ ಎಂತ ಆಗಿದ್ಯಾ? ಈಗ ಭಕ್ತನಾಗಿದ್ದೇನೆ. ಇಲ್ಲ, ನೀನು ಭಕ್ತನಾಗಿಲ್ಲ, ಈಗ ನೀನು ಮನುಷ್ಯ ಆಗಿದ್ಯಾ. ಮುಂಚೆ ಪ್ರಾಣಿ ಆಗಿದೆ, ಈಗ ಮನುಷ್ಯನಾಗಿದೆ. ಭಕ್ತ ಆಗುವುದು ದೊಡ್ಡ ವಿಷಯ. ಈಗ ನೀನು ಭಕ್ತ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ, ಟ್ರೈಂಗ್ ಟು ಬಿಕಮ್ ಎ ಡಿವೋಟಿ. ಹಾಗಾಗಿ ನಾವು ಕೆಲವೊಮ್ಮೆ ಹೇಳ್ತೇವೆ, ಎಸ್ ನಾನು ಭಕ್ತ ಅಂದ್ರೆ ಒಂದೇ ರೀತಿ ಇರುವಂಥದ್ದು. ಭಕ್ತ ಅಂದ್ರೆ, ಭಕ್ತನ ಲಕ್ಷಣ ಈ 25ನೇ ಅಧ್ಯಾಯ ನೋಡಿ. 25ನೇ ಅಧ್ಯಾಯ ತುಂಬಾ ಒಳ್ಳೆ ಅಧ್ಯಾಯ, ಮಿಸ್ ಮಾಡಬೇಡಿ. 25ನೇ ಅಧ್ಯಾಯ, ಈ 3.25 ಅಲ್ಲಿ 20ನೇ ಅಧ್ಯಾಯದು 21ನೇ ಶ್ಲೋಕ. ತಿತೀಕ್ಷವ ಕಾರುಣಿಕ ಸೂರ್ಧ ಸರ್ವಭು ದೇಹಿನ ಅಜಾತ ಶತ್ರವ ಶಾಂತ ಸಾಧವ ಸಾಧುಭೂಷಣ. ಇದು ಸಾಧುನ ಭೂಷಣ ಅಂದ್ರೆ ಆರ್ನಮೆಂಟ್ಸ್ ಅಂತ. ತಿತೀಕ್ಷವ ಅಂದ್ರೆ ಸಹಿಷ್ಣುತೆ, ಟಾಲರೆನ್ಸ್. ಕಾರುಣಿಕ ಅಂದ್ರೆ ಅವನದು ಕರುಣೆ ಇರ್ಬೇಕು, ಮರ್ಸಿಫುಲ್ ಇರ್ಬೇಕು ಅವನು. ಸೂರದ್ ಅಂದ್ರೆ ಮಿತ್ರತಾ, ಫ್ರೆಂಡ್ಲಿ. ಸರ್ವದೇಹಿನ ಎಲ್ಲ ಜೀವಿಗಳ ಮೇಲೆ. ಅಜಾತ ಶತ್ರು, ಯಾರು ಶತ್ರು ಇಲ್ಲ ನಮ್ಗೆ ಅಂತ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಅವನ ಮುಖ ನಾವು ನೋಡುವುದಿಲ್ಲ, ಅವ ಶತ್ರು. ಎಸ್, ಹೀಗೆ ಉಂಟಾ ಇಲ್ವಾ? ಎಸ್, ನಮ್ಮ ಸಿಚುವೇಶನ್ ಹೇಗೆ ಉಂಟು? ಒಂದ್ ನಿಮಿಷ. ಎಸ್, ನಮ್ಗೆ ಶತ್ರು ಇಲ್ವಾ? ನಮ್ಗೆ ನೋಡಿ ಜಾಸ್ತಿ ರೋಗಗಳೆಲ್ಲ ಬರುವಂತದ್ದು ಹೀಗೆ.
ಅಂದ್ರೆ ನಮ್ಗೆ ತುಂಬಾ ಶತ್ರುಗಳಿದ್ದಾರೆ. ಫಸ್ಟ್ ಎಂತಂದ್ರೆ ಈ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ 6 ಉಂಟು. ಅದರಲ್ಲಿ ಮತ್ಸರ ಇದು ಉಳಿದ 5ಕ್ಕೆ ದಾರಿ ಮಾಡಿ ಬಿಡುವುದಂತೆ. ಮತ್ಸರ ತುಂಬಾ ಡೇಂಜರಸ್, ಎನ್ವಿಯಸ್ನೆಸ್. ಉಳಿದದ 5 ಬರುವಂತದ್ದು ಇದರಿಂದ. ಈಗ ಇದನ್ನು ನಾವು ಹೇಗೆ, ಹಾಗಾಗಿ ನಮ್ಮ ಶತ್ರು ಅಂದ್ರೆ ಮತ್ಸರ, ಎನ್ವಿಯಸ್ನೆಸ್. ನಾವು ಓಕೆ, ನಮ್ಗೆ ಈಗ ಯಾರಾದ್ರೂ ಎಂತಾದ್ರು ಸಮಸ್ಯೆ ಮಾಡ್ತಾರೆ, ನಾವು ಕೈ ಜೋಡಿಸಿ ಹೋಗ್ಲಿ ಬಿಡಿ, ಇಲ್ಲ ನಾವು ಹಲ್ಲು ಕಚ್ಚಿ ಹೀಗೆ ಮಾಡ್ತೇವೆ, ಓ ಒಳ್ಳೇದಾಗಬಾರ್ದು ಪೂರ್ತಿ ಲೈಫ್. ಮತ್ತೆ ಎಂತಂದ್ರೆ ನಾವು ಅವನನ್ನು ನೋಡುವಾಗ ಹೀಗೆ ಮಾಡ್ತೇವೆ. ಯಾಕೆ? ಮತ್ಸರ, ಎನ್ವಿಯಸ್ನೆಸ್. ಹಾಗಾಗಿ ಇಲ್ಲಿ ಹೇಳುವಂತದ್ದು ಅಜಾತ ಶತ್ರುವ ಅವನಿಗೆ ಶತ್ರುವೇ ಇಲ್ಲ. ಈಗ ಪ್ರಹ್ಲಾದ್ ಮಹಾರಾಜಿಗೆ ಶತ್ರುವೇ ಇಲ್ಲ, ಯುಧಿಷ್ಠಿರ ಮಹಾರಾಜಿಗೆ ಶತ್ರುವೇ ಇಲ್ಲ. ಈಗ ಭಾಗವತಮಲ್ಲಿ ತುಂಬಾ ಮಹಾನ್ ಭಕ್ತರ ಹೆಸರುಂಟು, ಯಾಕೆಂದ್ರೆ ಅವರಿಗೆ ಶತ್ರು ಇಲ್ಲ. ಫಸ್ಟ್ ಕ್ವಾಲಿಫಿಕೇಶನ್ ಅದೇ, ಭಕ್ತ ಈ ಶುಡ್ ಎಂತ, ಅವನ ಈ ಅಸೂಯೆ ಹೋಗ್ಬೇಕು, ಮತ್ಸರ ಹೋಗ್ಬೇಕು, ಅನ್ನೆಸೆಸರಿ. ಇದು ಪ್ರಭುಪಾದ ಹೇಳುವಂಥದ್ದು ಅವ ಕಾರಣ ಇವ ಕಾರಣ ಇವ ಕಾರಣ. ನಾವು ಹೇಳ್ತೇವೆ ನನಗೆ ಅವ ಕಾರಣ ಇವ ಕಾರಣ ಇವ ಕಾರಣ ಇವ ಕಾರಣ ಇವ ಕಾರಣ ಇವ ಕಾರಣ. ಯಾರು ಕಾರಣ ಅಲ್ಲ, ಯಾರು ಕಾರಣ ಅಲ್ಲ. ಯು ಆರ್ ಗೆಟಿಂಗ್ ಯುವರ್ ಓನ್ ಕರ್ಮ, ಯು ಆರ್ ಗೆಟಿಂಗ್ ಯುವರ್ ಓನ್ ಕರ್ಮ. ನಾವು ಹೇಳುವಂಥದ್ದು ಅವನಿಂದ ಆಯ್ತು, ಇವನಿಂದ ಆಯ್ತು. ನಮ್ಮ ಪ್ರೀವಿಯಸ್ ಲೈಫ್ ಅಲ್ಲಿ ನಾವು ಅಷ್ಟು ಮಾಡಿದ್ದೇವೆ, ನಮಗೆ ಸಿಗ್ತಾ ಉಂಟು. ಸೊ ಡಿವೋಟಿ ಯಾಕೆ ಅವನಿಗೆ ಮತ್ಸರ ಬರುವುದಿಲ್ಲ ಅಂದ್ರೆ, ಡಿವೋಟಿ ಸೀಸ್, yes Krishna, I have done so much nonsense in my previous life, but you are so compassionate. ಭಕ್ತ ಈ ರೀತಿ ಯೋಚನೆ ಮಾಡ್ತಾನೆ, ಅದಕ್ಕೆ ಅವನಿಗೆ ಎಂತ ಶತ್ರು ಇಲ್ಲ. ಅವು ಹೇಳುವಂತದ್ದು ಭಕ್ತ ನಿನ್ನ ಕೃಪೆಯಿಂದ ಈ ಸ್ಟೇಜ್ ಅಲ್ಲಿ ಇದ್ದೆ, ನಾನು ಆಕ್ಚುಲಿ ಇದಕ್ಕಿಂತ ವರ್ಸ್ಟ್ ಇರ್ಬೇಕಿತ್ತು. ಈ ರೀತಿ ಯೋಚನೆ ಮಾಡ್ತಾನೆ ಭಕ್ತ ಈ ರೀತಿ ಯೋಚನೆ ಮಾಡ್ತಾನೆ. ಹಾಗಾಗಿ ಅವನಿಗೆ ಶತ್ರು ಇಲ್ಲ. ಅವು ಎಂತ ಎಣಿಸುವಂತದ್ದು, ಎಸ್ ಅಪ್ಪನ ಕರ್ಮ ಗುಂಜಾಯ ಸಮನ ಕಹೋ ಹೇ ಲೋಚನ ದಾಸ ಪರಮ ಕರುಣ ಪಹು ದ್ವಿಜನ ನಿತಾಯಿ ಗೌಡ ಚಂದ್ರ. ಅಂದ್ರೆ ಅಪ್ಪನ ಕರ್ಮ ಮುಂಜಾಯ ಸಮ, ನನ್ನ ಕರ್ಮ ನಾನು ಅನುಭವಿಸ್ತಾ ಇದ್ದೇನೆ, ಅವ ಕಾರಣ ಇವ ಕಾರಣ. ಕೆಲವೊಮ್ಮೆ ಹೇಳ್ತಾರೆ ಎಂತ ಮಗ ಪಡೆದಿದ್ದೇನೆ ಮರ, ಇದು ನಿಮ್ಮ ಕರ್ಮ ಅಂತ ಎಂತ ಹೇಳುವಂತದ್ದು. ಅದಕ್ಕೆ ಎಂತ ಬೋರ್ಡ್ ಹೇಳುವಂತದ್ದು, ರಾಸ್ಕಲ್ ಮಗನನ್ನು ಪಡಿಲಿಕ್ಕೆ ಅದು ನಮ್ಮ ಕರ್ಮ. ಪ್ರೀವಿಯಸ್ ಲೈಫ್ ಕೆಲವೊಮ್ಮೆ ಎಂತ ಗಂಡನನ್ನು ಪಡೆದಿದೆ, ಅದು ನಮ್ಮ ಕರ್ಮ. ಕೆಲವೊಮ್ಮೆ ಎಂತ ತಂದೆಯನ್ನು ಪಡೆದ, ಅದು ನಮ್ಮ ಕರ್ಮ. ಭಗವಂತ ಎಂತ ಅಂದ್ರೆ ಸಮೋಹಂ ಸರ್ವಭೂತೇಶು, ಅವ ಪಾರ್ಶಾಲಿಟಿ ಮಾಡೋದಿಲ್ಲ. ನಮ್ದು ಪ್ರೀವಿಯಸ್ ಲೈಫ್ ನಮ್ಗೆ ಸಿಗುವಂತದ್ದು. ಹಾಗಾಗಿ ಯು ಶುಡ್ ಬಿ ಹ್ಯಾಪಿ ಇನ್ ವಾಟ್ ಎವರ್ ಪೊಸಿಷನ್. ಎಂತ ಪೊಸಿಷನ್ ಅಲ್ಲಿ ಕೂಡ ನಾವು ಹ್ಯಾಪಿ ಆಗಿರ್ಬೇಕಂದ್ರೆ, ಆದ್ರೆ ಇದು ಆಗುವುದಿಲ್ಲ. ಇದು ಕಷ್ಟ, ತುಂಬಾ ಕಷ್ಟ. ಆದ್ರೆ ಇಲ್ಲಿ ನೋಡಿ, ಕರ್ದ ಮುನಿ ಏನು ಚೇಂಜಸ್ ಆಗ್ಲಿಲ್ಲ, ಏನು ಕೂಡ. ಯಾಕೆಂದ್ರೆ ಅವಂತ ಈ ಗುಣಗಳೆಲ್ಲ ಇತ್ತು. ಅಜಾತ ಶತ್ರ, ಶಾಂತ, ಪೀಸ್ಫುಲ್. ಎಂತದೇ ಟಫ್ ಸಿಚುವೇಶನ್ ಬರಲಿ, ಈ ಬಿ ಶಾಂತ. ನಾವು ಭಕ್ತಿಯನ್ನು ಬಿಟ್ಟು ಬಿಡ್ತೇವೆ, ಚಾಂಟಿಂಗ್ ಬಿಡ್ತೇವೆ, ಕೆಲವೊಮ್ಮೆ ಮದುವೆ, ಕೆಲವೊಮ್ಮೆ
ಹುಷಾರಿಲ್ಲ, ಕೆಲವೊಮ್ಮೆ ಮಗಂದು ಪ್ರಾಬ್ಲಮ್, ಮಗಳಿದ್ರು, ಈ ರೀತಿ ಎಲ್ಲ ಬರ್ತದೆ. ನಾವು ಬಿಟ್ಟು, ಯಾಕಂದ್ರೆ ನಾವು ಪೀಸ್ಫುಲ್ ಇಲ್ಲ. ಭಕ್ತ ಆಗಿಲ್ಲ. ಭಕ್ತ ಇಸ್ ಆಲ್ವೇಸ್ ಶಾಂತ. ಎಂತ ಡಿಸಿಷನ್ ಬರಲಿ, ಗುಡುಗು ಬರಲಿ, ಮಿಂಚು ಬರಲಿ, ಸುನಾಮಿ ಬರಲಿ, ಎಂತದೇ ಬರಲಿ, ಈ ವಿಲ್ ಬಿ ಶಾಂತ. ಹೇಗೆಂದ್ರೆ ಪ್ರಹ್ಲಾದ್ ಮಹಾರಾಜ್ಗೆ ಎಂತೆಲ್ಲ ಕಷ್ಟ ಕೊಟ್ಟು, ಹಿರಣ್ಯಕಶಿಪು ಎಂತೆಲ್ಲ. ಆದ್ರೆ ನೋಡಿ, ನಾವು ಇಮಿಟೇಷನ್ ಇಸ್ ಡೇಂಜರಸ್. ನಾವು ಪ್ರಹ್ಲಾದ್ ಮಹಾರಾಜನ್ನು ಇಮಿಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅನುಕರಣೆ ಡೇಂಜರಸ್, ಅನುಕರಣೆ. ಹಾಗಾಗಿ ಪ್ರಹ್ಲಾದ್ ಮಹಾರಾಜ್ ಅವ್ರದ್ದು ಮೆಡಿಟೇಷನ್ ಎಂತ ಅಂದ್ರೆ, ರಾಕೆ ಕೃಷ್ಣ ಮಾರೇ ಕೃಷ್ಣ ರಾಕೆ. ಈಗ ಕೃಷ್ಣನನ್ನು ಕೊಲ್ಲಿಕ್ಕಿದ್ರೆ ಯಾರಿಗೂ ಕೂಡ ಬಚಾವ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೃಷ್ಣನನ್ನು ಬಚಾವ್ ಮಾಡಿ ಯಾರಿಗೂ ಕೂಡ ಕೊಲ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಹಿರಣ್ಯಕಶಿಪು ಎಂತೆಲ್ಲ ಟಾರ್ಚರ್ ಕೊಟ್ಟ, ಆದ್ರೆ ಈ ವಾಸ್ ಟೋಟಲಿ ಶಾಂತ. ಪ್ರಭುವಂತದ್ದು ಎವ್ರಿಥಿಂಗ್ ಇಸ್ ಕೃಷ್ಣಸ್ ಕಂಟ್ರೋಲ್. ಡಿವೋಟಿ ನೋಸ್ ದಟ್. ಭಕ್ತನಿಗೆ ಗೊತ್ತುಂಟು ನಾವೆಂತ ಎಣಿಸುವಂಥದ್ದು ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ. ಪ್ರಾಬ್ಲಮ್ ಬರುವುದು ಅಲ್ಲಿಂದ, ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಸರ್. ನಾವು ಎಣಿಸುವಂತ ನಮ್ಮ ಸ್ವಲ್ಪ ದುಡ್ಡು ಇರ್ತದೆ, ಮತ್ತೊಂದು ಇರ್ತದೆ, ನಮ್ಮ ಹತ್ರ ಪವರ್ ಇರ್ತದೆ. ಕಂಟ್ರೋಲ್ ಅಲ್ಲಿ ಇರುವಂತದ್ದು ಭಗವಂತನ, ಕೃಷ್ಣನ ಕಂಟ್ರೋಲ್ ಅಲ್ಲಿ. Nobody is there for nobody, but Krishna is there for everybody. ಕೃಷ್ಣ ಎಲ್ಲರಿಗಿದ್ದಾನೆ, ಆದ್ರೆ ನಮ್ಗೆ ಇದು ಅರ್ಥವಾಗುವುದಿಲ್ಲ. ಭಕ್ತನಿಗೆ ಗೊತ್ತುಂಟು, ಭಕ್ತ ನೋಸ್. ಭಕ್ತ ಅಂದ್ರೆ ಯಾವ ಭಕ್ತ? ಕರ್ದಮುನಿ ಅಂತ ಭಕ್ತ. ಕರ್ದಮುನಿ ಇಸ್ ಅ ಡ್ಯೂಟಿ. ಹಾಗೆ ಕರ್ದಮುನಿ ಎಂತವೆಲ್ಲ ಮಾಡಿದ, ಮ್ಯಾಜಿಕ್ ಮಾಡಿದ. ಆದ್ರೆ ಈಗ ಅವರಿಗೆ ಜಂಬ ಬರಲಿಲ್ಲ, ಎಂತ ಕೂಡ ಬರಲಿಲ್ಲ. ಮುಂಚೆ ಹೇಗಿದ್ದ ಹಾಗೆ ಇದ್ದ, ಆಸ್ ಯೂಶುವಲ್. ಹಾಗಾಗಿ ಶಾಂತ. ಸಾಧವ ಅಂದ್ರೆ ಶಾಸ್ತ್ರದ ಪ್ರಕಾರ ಸಾಧುಭೂಷಣ, ಇದೆಲ್ಲ ಭಕ್ತನ ಆರ್ನಮೆಂಟ್ಸ್. ಹಾಗಾಗಿ ಭಕ್ತನ ಆರ್ನಮೆಂಟ್ಸ್ ಇದು. ಅವ ಟಾಲರೆನ್ಸ್ ಇರ್ಬೇಕು ಅವನಿಗೆ. ಈ ಶುಡ್ ಬಿ ಮರ್ಸಿಫುಲ್. ಅವ ಎಲ್ಲರ ಜೊತೆ ಮಿತ್ರರಾಗಿರ್ಬೇಕು, ಎಲ್ಲ ಜೀವಿಗಳೊಟ್ಟಿಗೆ. ಮತ್ತೆ ಯಾರು ಶತ್ರು ಇರಬಾರ್ದು, ಶಾಂತವಾಗಿರ್ಬೇಕವ. ಶಾಸ್ತ್ರದ ಪ್ರಕಾರ ಹೋಗ್ಬೇಕು. ಇದೆಲ್ಲ ಸಾಧು, ಇದು ಆರ್ನಮೆಂಟ್ಸ್. ಹಾಗಾಗಿ ಈ ಗುಣಗಳು ಸ್ವಲ್ಪ ಮ್ಯಾನಿಫೆಸ್ಟ್ ಆಗ್ಬೇಕಂತೆ. ಈಗ ಹೇಗೆಂದ್ರೆ ಎಲ್ಲ ಗುಣ ನಮ್ಮಲ್ಲಿ ಉಂಟಂತ ನಾವು ಹೇಳುದಲ್ಲ, ಆದ್ರೆ ಈ ಭಕ್ತಿ ಮಾಡ್ತಾ ಈ ಗುಣಗಳು ಮ್ಯಾನಿಫೆಸ್ಟ್ ಆಗ್ತದೆ. ಹೇಗೆಂದ್ರೆ ಯು ಕ್ಯಾನ್ ಸಿ ಎವ್ರಿಥಿಂಗ್, ಎಸ್, ಬಟ್ ಎಲ್ಲವೂ ನಮ್ಗೆ ಸರಿಯಾಗಿ ಕಾಣ್ತದೆ, ಬಟ್ ವಿ ಮೇ ಬಿ ಇನ್ ಡಿಫಿಕಲ್ಟಿ ಇನ್ ಟೇಕಿಂಗ್ ದೋಸ್ ಡಿಸಿಷನ್. ಹೀಗೆ ಅಂದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಎಸ್, ನಮ್ಗೆ ಹೀಗೆ ಅಂತ ಅಂದ್ರೆ ಎಸ್ ಇದು ಕರೆಕ್ಟ್, ಆದ್ರೆ ನಮ್ಗೆ ಮಾಡ್ಲಿಕ್ಕೆ ಅದು ಸ್ವಲ್ಪ ಕಷ್ಟ ಆದಿತ್ತು. ಆದ್ರೂ ಕೂಡ ನಾವು ಮಾಡ್ಬೇಕಂತೆ, ಮಾಡ್ಬೇಕು. ಹಾಗಾಗಿ ಈ ಗುಣಗಳು ನಮ್ಮಲ್ಲಿ ಯಾವಾಗ ಬಂತು, ಸಕ್ಸಸ್, ಪರ್ಫೆಕ್ಷನ್ ಆಫ್ ಲೈಫ್. ನಾವು ಜೀವನದಲ್ಲಿ ಎಂತ ಪರ್ಫೆಕ್ಷನ್ ಅಂದ್ರೆ ಎಸ್, ಸಿದ್ಧ. ಯಾವಾಗ ಪರ್ಫೆಕ್ಷನ್? ಈ ಗುಣಗಳು ಬರಬೇಕು. ಈ ಗುಣಗಳು ಬಂದ ಮೇಲೆ ನಾವು ಈ ಭಕ್ತಿಯನ್ನು ಮಾಡುವಾಗ ನಮ್ಗೆ ಶಕ್ತಿ ಸಿಗ್ತದೆ. ನಾವು ಭಕ್ತಿಯನ್ನು ಬಿಡುವುದಿಲ್ಲ. ನಾವೆಂತ ಮಾಡ್ತೇವೆ, ಉಳ್ದ ಅದಕ್ಕೆ ಅಡೆತಡೆಗಳು ಬಂದಾಗ ನಾವು ಎಸ್ ಕೃಷ್ಣ, ಇದು ನಿನ್ನಿಂದಲ್ಲ, ಇದು ನನ್ನ
ಪ್ರೀವಿಯಸ್ ಕರ್ಮದಿಂದ ನನಗೆ ಬರುವಂತದ್ದು. ಹಾಗಾಗಿ ಎಸ್, ಐ ಹ್ಯಾವ್ ರೆಡಿ ಟು ಆಕ್ಸೆಪ್ಟ್. ನಾನು ಇದನ್ನು ಆಕ್ಸೆಪ್ಟ್ ಮಾಡ್ತೇನೆ. ಯಾವಾಗ ನಾವು ನೋಡಿ ಇದನ್ನು ಮಾಡ್ಲಿಕ್ಕೆ ತುಂಬಾ ಕಷ್ಟ. ನಾನು ಲೆಕ್ಚರ್ ಕೊಡ್ಬೋದು, ಗಂಟೆಗಟ್ಟಲೆ ಲೆಕ್ಚರ್ ಕೊಡ್ಬೋದು, ಅದು ಮಾಡುವಂಥದ್ದು ತುಂಬಾ ಕಷ್ಟ. ಪ್ರಭುಪಾದರು ಹೇಳುವಂತ ಫಸ್ಟ್ ಯು ರೀಡ್ ಶಾಸ್ತ್ರ, ದೆನ್ ಯು ಅಂಡರ್ಸ್ಟ್ಯಾಂಡ್, ದೆನ್ ಯು ಅಪ್ಲೈ. ನಾವು ಓದ್ತೇವೆ, ಓದುವಾಗ ನಮ್ಗೆ ಅರ್ಥವಾಗುವುದಿಲ್ಲ. ಈಗ ಈ ಭಾವಾರ್ಥವನ್ನು ನೀವು ಕೂಡ ಈಗ ನಾಳೆದು ಓಕೆ, ನಾಳೆದು ಭಾವಾರ್ಥ ನಾಳೆ ಎಷ್ಟು ನೀವು ನಾನು ನಿಮ್ಮ ಹತ್ರ ಹೇಳ್ತೇನೆ, ನೀವು ಓದಿ ಬನ್ನಿ, ನಿಮಗೆ ಒಂದು ಅರ್ಥ ಆಗ್ತದೆ. ಇಲ್ಲಿ ನಾನು ಒಂದು ಕ್ಲಾಸ್ ಮಾಡ್ತೇನೆ, ಅದು ಬೇರೆ ಇರ್ತದೆ. ಅದು ಯಾಕೆ? ಎಸ್, ಯಾರು ಹೇಳ್ತೀರಿ? ಅದು ಯಾಕೆ? ಈಗ ನಿಮ್ಗೆ ನಾನು ಹೇಳ್ತೇನೆ, ನಾಡಿದ್ದು 44, 45, 46, 47 ಭಾವಾರ್ಥ ಓದಿ, ನೀವು ಓದಿ ಬರ್ತೀರಿ, ನಿಮ್ಗೆ ಅರ್ಥ ಬೇರೆ ರೀತಿ ಆಗ್ತದೆ. ನಾನು ಕ್ಲಾಸ್ ಮಾಡುವಾಗ ಬೇರೆ ಇರ್ತದೆ. ಅದು ಯಾಕೆ? ನಿಮ್ಮ ರಿಯಲೈಸೇಷನ್ ಬೇರೆ ಇರುತ್ತೆ ಪ್ರಭುಜಿ, ನಮಗೆ ಆ ರಿಯಲೈಸೇಷನ್ ಇರೋದು ಮೆಂಟಲಿ ಓಕೆ. ಎಸ್, ಬೇರೆಯವರು ಅವರವರ ಮೈಂಡಿಗೆ ತಕ್ಕಂತೆ ಅರ್ಥೈಸಿಕೊಳ್ಳುವುದು. ಅವರವರಿಗೆ ಅರ್ಥೈಸುವುದು. ಓಕೆ, ಬೇರೆ? ಸರಿ ಕೃಷ್ಣ, ಬೇರೆಯವರು? ಅಷ್ಟು ಅರ್ಥ ಮಾಡುವ ಶಕ್ತಿ ಇಲ್ಲ. ಶಕ್ತಿ ಇಲ್ಲ, ಅರ್ಥ ಮಾಡುವ ಶಕ್ತಿ ಇಲ್ಲ. ಮತ್ತೆ ಬೇರೆ? ಅದರಲ್ಲಿ ಸುಮಾರು ನೀವು ಅಳವಡಿಸಿಕೊಂಡಿದ್ದೀರಿ, ಅದಕ್ಕೆ ಅಳವಡಿಸಿಕೊಂಡಿದ್ರು. ಓಕೆ, ಅಪ್ಲಿಕೇಶನ್. ಓಕೆ, ಎಸ್, ಬೇರೆ? ನೀವು ಉದಾಹರಣೆ ಸಹಿತ ವಿವರಿಸ್ತೀರಿ. ಓಕೆ, ಎಸ್, ಓಕೆ, ಉದಾಹರಣೆ ಕೊಟ್ಟು. ಓಕೆ, ಉದಾಹರಣೆ ಕೊಟ್ಟು ಯಾಕೆ ವಿವರಿಸಿದಂದ್ರೆ ಅರ್ಥ ಆಗ್ಲಿಕ್ಕೆ ಸುಲಭವಾಗಿ, ಅದಕ್ಕೆ ಉದಾಹರಣೆ ಕೊಡುವಂಥದ್ದು. ಓಕೆ, ಈಗ ಅದಕ್ಕೆ ಪ್ರಭುಪಾದರು ಫಸ್ಟ್ ಯು ರೀಡ್ ಶಾಸ್ತ್ರ, ಓದ್ತೇವೆ. ಈಗ ಎಂತಂದ್ರೆ ನಿಮ್ಗೆಲ್ಲರಿಗೂ ಈಗ 98 ಮಂದಿ ಇದ್ದೀರಿ, ಹೆಚ್ಚಿನವರದ್ದು ಭಾಗ ಒಂದು ಸೆಟ್ ಇರ್ಬೇಕು. ಎಲ್ಲರಿಗೂ ಒಂದು ಸೆಟ್ ನಾಳೆಯಿಂದ ಕ್ಲಾಸ್ ಇಲ್ಲ, ನೀವು ನಿಮ್ಮ ಮನೆಯಲ್ಲಿ ಓದ್ಲಿಕ್ಕೆ ಆಗ್ತದ? ಇದು ಆಗ್ತದ? 8 ರಿಂದ 9 ನೀವು ನಿಮ್ಮ ಮನೆಯಲ್ಲಿ ನೀವು ಓದ್ಲಿಕ್ಕೆ ಆಗ್ತದ? ಆಗಲ್ಲ. ಓದ್ಬಹುದು, ಅರ್ಥ ಆಗಲ್ಲ. ಓದ್ಲಿಕ್ಕೆ ಆಗ್ತದೆ. ಅರ್ಥ ಆಗಲ್ಲ. ಅರ್ಥ ಆಗಲ್ಲ, ಅರ್ಥ ಬೇರೆ ರೀತಿಯಲ್ಲಿ ಆಗುವುದು. ಓಕೆ, ಗಣೇಶ್ ಉಪಾಧ್ಯಾಯ ಹೇಳಿ. ಗಣೇಶ್ ಉಪಾಧ್ಯಾಯ. ಬಹಳ ಕಷ್ಟ ಗುರುಜಿ. ಮೊದಲು ಆ ಸಮಯನೇ ಸೆಟ್ ಆಗೋದಿಲ್ಲ, ಓದ್ಬೇಕು ಅಂತ ಸಮಯ ಸೆಟ್ ಆಗೋದಿಲ್ಲ. ಅಲ್ಲ, ಆಮೇಲೆ ಎನ್ಕೊಂಡು ಮುಟ್ಟಕ್ಕೆ ಆಗೋದಿಲ್ಲ. ಇಲ್ಲಾದ್ರೂ ಅಟ್ಲೀಸ್ಟ್ 8 to 9 ಕೂತ್ಕೊಳ್ತೀವಿ. ಓಕೆ, ಎಸ್, ಬರ್ತದೆ. ಅದು ಕೂಡ ಭಗವಂತ. ಓಕೆ, ಎಸ್, ಹಾಗೆ ಈ ರೀತಿಯಲ್ಲಿ ಬರ್ತದೆ, ತುಂಬಾ ಬರ್ತದೆ, ಬರ್ತದೆ. ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಆಬ್ಸ್ಟೇಕಲ್ಸ್, ಪದಂ ವಿಪದಂ, ಎವ್ರಿ ಸ್ಟೆಪ್ ಡೇಂಜರಸ್ ಉಂಟು. ಹಾಗಾಗಿ ಸಂಘ, ಅದಕ್ಕೆ ಸಂಘದಿಂದ ಎಲ್ಲವೂ ಆಗ್ತದೆ. ಅಸೋಸಿಯೇಷನ್ ಪ್ರಪೋದರುವಂತದ್ದು, ಯು ಶುಡ್ ಆಂಕರ್ ಫಾರ್ ಅಸೋಸಿಯೇಷನ್. ಈ ಸಂಘದಿಂದ ಮಾತ್ರ ನಮ್ಗೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗ್ತದೆ, ಇಲ್ಲದ ಆಗುದಿಲ್ಲ. ಅಂದ್ರೆ 8 ಗಂಟೆ ಆಗುವಾಗ, ಯಾವಾಗ 8 ಗಂಟೆ ಬರ್ತದೆ, 7 ಗಂಟೆಯಿಂದಲೇ ಸ್ಟಾರ್ಟ್ ಆಗ್ಬೇಕು. ಯಾವಾಗ ಭಾಗವತನ ಕ್ಲಾಸ್, ಯಾವಾಗ ವಿ ಶುಡ್ ಆಂಕರ್ ಫಾರ್ ಅಸೋಸಿಯೇಷನ್. ಆಂಕರ್ ಬೇಕು, ನನಗೆ ಬೇಕು. ಹಾಗಾಗಿ ಫಸ್ಟ್ ರೀಡ್ ಅಂದ್ರೆ ಓದುವಂಥದ್ದು. ಓದುವಾಗ ಅರ್ಥವಾಗುವುದಿಲ್ಲ, ಓದ್ತೇವೆ, ಒಂದು ಫುಲ್ ಭಾವಾರ್ಥ ಓದ್ತೇವೆ, ಅರ್ಥವಾಗುವುದಿಲ್ಲ. ದೆನ್ ಯು ಅಂಡರ್ಸ್ಟ್ಯಾಂಡ್ ಅಂದ್ರೆ ಕ್ಲಾಸ್ ಕೇಳಿ, ಥ್ರೂ ಡಿವೋಟೀಸ್, ಭಕ್ತರ ಮೂಲಕ ನಾವು ಅರ್ಥ ಮಾಡುವಂಥದ್ದು, ಅಂಡರ್ಸ್ಟ್ಯಾಂಡ್. ಮತ್ತೆ ಪ್ರಭುಪಾದರು ದೆನ್ ಯು ಅಪ್ಲೈ, ಅಳವಡಿಸಬೇಕಂತೆ. ರೀಡ್, ಓದು, ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡು, ದೆನ್ ಅಪ್ಲೈ, ಅಳವಡಿಸು. ಸೊ ವೆನ್ ಯು ಅಪ್ಲೈ ಇಟ್, ಯು ವಿಲ್ ಗೆಟ್ ರಿಯಲೈಸೇಷನ್, ಸಾಕ್ಷಾತ್ಕಾರ ಬರ್ತದೆ. ದೆನ್ ಯು ಕ್ಯಾನ್ ಸಿ ಥಿಂಗ್ಸ್ ಅಂಡ್ ಯು ಕ್ಯಾನ್ ಟೇಕ್. ಈಗ ಕರ್ತಮುನಿ ಮಾಡಿದ ಹಾಗೆ ಎಂತ ಇದ್ದೇನೆ ಇಲ್ಲ. ಈಗ ಎಂತಂದ್ರೆ ಕ್ರಿಯೇಟ್ ಮಾಡಿದ್ದಾನೆ ದೇವತೆಗೆ, ಎಲ್ಲ ಚಂದ ಮನೆ, ಎಲ್ಲ ವಿಮಾನ, ಅಲ್ಲಿ ಇದ್ದ, ಅಲ್ಲಿ ಇಲ್ಲ. ಈಸ್ ದೇರ್ ನಾಟ್ ದೇರ್ ಅಂದ್ರೆ ಡಿವೋಟಿ ಹಾಗೆ. ಸೀಯಿಂಗ್ ನಾಟ್ ಸೀಯಿಂಗ್. ಹೇಗಂದ್ರೆ ದೊಡ್ಡ ಅರಮನೆ, ಈ ಸೀಯಿಂಗ್ ಅಂಡ್ ಈಸ್ ನಾಟ್ ಸೀಯಿಂಗ್. ನಾಟ್ ಸೀಯಿಂಗ್ ಅಂದ್ರೆ ಅಲ್ಲಿ ನೋಡುವಾಗ ಈಗ ನೋಡ್ತಾನೆ, ವಾಪಸ್ ಅವ ಈಸ್ ಆಸ್ ಯೂಶುವಲ್. ಹಾಗಾಗಿ ಇಂಥದೆಲ್ಲ ಕ್ವಾಲಿಟೀಸ್ ಬರಬೇಕು. ಇಂಥದೆಲ್ಲ ಕ್ವಾಲಿಟೀಸ್ ಬರುವಂಥದ್ದು ಹೇಗೆ? ವೆನ್ ಯು ಅಪ್ಲೈ. ನಾವು ಜೀವನದಲ್ಲಿ ಇದನ್ನು ಅಳವಡಿಸಬೇಕು.
ಸಿಂಪಲ್ ಡಿವೋಟೀಸ್ ಅಂತ ಅಂದ್ರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಆದ್ರೆ ನಾವು ಸಿಂಪಲ್ ಲಿವಿಂಗ್? ನೋ ಸಿಂಪಲ್ ಲಿವಿಂಗ್. ವಿ ಆರ್ ಸಿಂಪ್ಲಿ ಲಿವಿಂಗ್, ನೋ ಥಿಂಕಿಂಗ್. ಈಗ ಹೇಗೆಂದ್ರೆ ಭಗವಂತನಿಗೆ ಕೊಟ್ರೆ ಒಳ್ಳೇದಂತ ಉಂಟು, ಕೊಡ್ಲಿಕ್ಕೆ ಮನಸ್ಸು ಬರ್ತದ? ಇಲ್ಲ. ಮತ್ತೆ ಹೇಗೆ ರಿಯಲೈಸೇಷನ್ ಬರುವಂತದ್ದು? ವೆನ್ ಯು ಗಿವ್ ಯು ವಿಲ್ ಗೆಟ್ ರಿಯಲೈಸೇಷನ್. ಈಗ ನಾಟ್ ಗಿವಿಂಗ್ ಹೇಗೆ ಬರ್ತದೆ? ಹಾಗಾಗಿ ಎಷ್ಟು ಹೆಚ್ಚಿನ ವಿಷಯ ಎಂತ ಅಂದ್ರೆ ನಾವು ಖಾಲಿ ಪಠ್ಯ ಪುಸ್ತಕದಲ್ಲಿ ಮಾತ್ರ, ಇಲ್ಲಿ ಮಾತ್ರ, ಈ ಪುಸ್ತಕದಲ್ಲಿ ಮಾತ್ರ, ಅದು ಇಲ್ಲಿ ಬರುವುದಿಲ್ಲ. ಇಲ್ಲಿ ಇರ್ತದೆ, ಇಲ್ಲಿಯೇ ಇರ್ತದೆ, ಅಲ್ಲಿಯೇ ಇರ್ತದೆ, ಅಲ್ಲಿಂದ ಇಲ್ಲಿ ಬರುವುದಿಲ್ಲ. ಯಾವಾಗ ಇಲ್ಲಿದ್ದದ್ದು ಇಲ್ಲಿಗೆ ಬರ್ತದೆ ಆಗ ಚೇಂಜ್, ಆಗ ನಮ್ಗೆ ವಿ ಕ್ಯಾನ್ ಡೂ ವಾಟ್ ಕರ್ದಮುನಿ ಹಸ್ ಡನ್. ಕರ್ದಮುನಿ ಮಾಡಿದ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ. He remained a devotee of the Lord. Still, is having, in spite of, is having immense mystic power. In spite of his immense mystic power, he remained a devotee of the Lord. ಭಕ್ತನಾಗಿರ್ತಾನೆ. ಸೊ ಇಲ್ಲಿ ಇವತ್ತಿನಿಂದ we should start applying, ಅಳವಡಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಂತ ನಾವು ಓದ್ತೇವೆ ಅದನ್ನು ಅಪ್ಲಿಕೇಶನ್ ಮಾಡಬೇಕು. ಅಪ್ಲಿಕೇಶನ್ ಮಾಡುವಾಗ ನಮಗೆ ತುಂಬಾ ತೊಂದರೆಗಳು ಬರ್ಬೋದು, ತುಂಬಾ ಅಡಚಣೆಗಳು ಬರ್ಬೋದು. ಬಟ್ ಸ್ಟಿಲ್ ನಾವು ಎಂತ, ವಿ ಶುಡ್ ಬಿ ಡಿಟರ್ಮೈನ್ಡ್. ಎಸ್, ನಾನು ಹೀಗೆ ಇರ್ತೇನೆ. ಆಗ ಕೃಷ್ಣ ವಿಲ್ ಗಿವ್ ಸ್ಟ್ರೆಂತ್. ಡೇ ಬೈ ಡೇ, ದಿನದಿಂದ ದಿನಕ್ಕೆ ಎಂತ ಆಗ್ತದೆ, ನಾವು ಅಡ್ವಾನ್ಸ್ ಅಂದ್ರೆ ಹೀಗೆ ಅಡ್ವಾನ್ಸ್ ಆಗುದಂದ್ರೆ ಹೀಗೆ. ಯಾವುದು ಹೇಗಂದ್ರೆ ಅಂಬರೀಷ್ ಮಹಾರಾಜ್ he was a king, ರಾಜನಾಗಿದ್ದ. he was wearing precious ornaments, ಬಟ್ಟೆ ಬೆಳೆ ಬಾಳೋ ಬಟ್ಟೆಯಲ್ಲಿ ಪೂರ್ತಿ ಡೈಮಂಡ್ ಇದೆಲ್ಲ ಇತ್ತಂತೆ. ನೋಡಿ ಅವಂದ ಹಾಗೆಲ್ಲ ಜುವೆಲ್ಸ್ ಇದೆ. ಈಗ ಡಿಸೈನ್ ನಮ್ಮ ಭಗವಂತ ಎಲ್ಲ ಸ್ಟೋನ್ಸ್ ಎಲ್ಲ ಇರ್ತದೆ, ಆ ಎಲ್ಲ ಅಂತದ್ದು ಬಟ್ಟೆ ಆಗ್ತಾ ಇರ್ತಾರೆ. ಬಟ್ he was not attached to that ornaments. He was totally attached to Krishna. ಹಾಗಾಗಿ ಅದನ್ನು ಎಂತ ಅದು ತ್ಯಜಿಸುವುದಲ್ಲ. ಈಗ ನಿಮ್ಗೆ ಭೌತಿಕ ಎಲ್ಲ ಸಂಪತ್ತು ಅಂತಸ್ತೆಲ್ಲ ಇರ್ಲಿ, ಓಕೆ, ಭಗವಂತ ಬರಬೇಕು, ಸೆಂಟ್ರಲ್ಲಿ ಭಗವಂತ ಬರಬೇಕು. ಹಾಗಾಗಿ ಈಗ ನಾನು ಸ್ಟಾರ್ಟಿಂಗ್ ಹೇಳಿದಾಗೆ, ಈಗ ನಿಮ್ಗೆ ಸಡನ್ ಆಗಿ ಆಲ್ ಆಫ್ ಸಡನ್ 1,00,000 ಕೋಟಿ ಬಂತು. ಬರುವಾಗ ಕೂಡ ಸಪೋಸ್ ನೀವು ಇದನ್ನು ಫಾಲೋ ಮಾಡಿದ್ರೆ ನೀವು ಚೇಂಜ್ ಆಗುವುದಿಲ್ಲ. ಉಲ್ಟೆ ಎಂತ ಆಗ್ತದೆ, ಅದನ್ನು ನೀವು ಭಗವಂತನ ಸೇವೆಗೆ ಯೂಸ್ ಮಾಡ್ತೀವಿ. ಇದು ಗ್ಯಾರಂಟಿ. ಬಿಕಾಸ್ ಡಿವೋಟಿ ಅಂದ್ರೆ ಹೇಗೆ ಅಂದ್ರೆ ಡೇ ನೈಟ್, ಹಗಲಲ್ಲೂ ಕೂಡ ರಾತ್ರಿಯಲ್ಲಿ ಮಲಗುವ ಕೂಡ ಒಂದು ಯೋಚನೆ ಅಂತ ಅಂದ್ರೆ ಎಸ್, ಭಗವಂತನನ್ನು ಹೇಗೆ ಪ್ಲೀಸ್ ಮಾಡುವಂತ, ಹೌ ಟು ಯೂಸ್ ಮೈ ರಿಸೋರ್ಸಸ್ ಫಾರ್ ಸರ್ವಿಸ್ ಆಫ್ ಕೃಷ್ಣ, ಭಗವಂತನ ಸೇವೆಗೆ ನಾನು ಹೇಗೆ ಯೂಸ್ ಮಾಡುವಂತ ಇದು ಯೋಚನೆ ಇರ್ತದೆ. ಹಾಗಾಗಿ ಅವ ಇಂಥದ್ದು ಬಂದ್ರೂ ಕೂಡ ಚೇಂಜಸ್ ಆಗುದಿಲ್ಲ, ಹಾಗೆ ಇರ್ತಾನೆ. ಹಾಗಾಗಿ ಈ ಮಟ್ಟಿಗೆ ನಾವು ಬರ್ಬೇಕಿದ್ರೆ ನಾವು ನಮ್ಮ ಜೀವನದಲ್ಲಿ ಫಸ್ಟ್ಗೆ ನಾವು ಓದಬೇಕು, ಅರ್ಥ ಮಾಡಬೇಕು, ಮತ್ತೆ ನಾವು ಅಳವಡಿಸಬೇಕು. ಖಾಲಿ ಭಾಗವತಂ ಖಾಲಿ ಇಲ್ಲಿ ಮಾತ್ರ ಅಲ್ಲ, ಭಾಗವತಂ ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು. ತುಂಬಾ ಚೇಂಜಸ್ ಬರ್ತದೆ, ಮ್ಯಾಸಿವ್ ಚೇಂಜಸ್, ಅಜಗಜಾಂತರ ವ್ಯತ್ಯಾಸ ಬರ್ತದೆ. ನೋಡಿ, ನೀವು ಮಾಡಿ ನೋಡಿ, ಕೇಳುವಂತದ್ದು ಎಸ್, ಅಟ್ಲೀಸ್ಟ್
ಎಂತ ಓದ್ ತಗೊಳ್ಳಿ. ಎಸ್, ಇವತ್ತು ನಾನು ಕೇಳಿದ್ದೇನೆ, ಎಸ್ ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಕೃಷ್ಣ. ವಾಟ್ ಕೃಷ್ಣ ಸೇಸ್ ಐ ವಿಲ್ ಡೂ, ಐ ವಿಲ್ ಬಿ ಇನ್ ಅಸೋಸಿಯೇಷನ್. ಇಂಥದ್ದೆಲ್ಲ ವಿಚಾರ ಬರ್ಬೇಕು ನಮ್ಗೆ, ವಿಚಾರಗಳು ಬರ್ಬೇಕು. ಇಂಥದ್ದೆಲ್ಲ ವಿಚಾರ ಬಂದ ಮೇಲೆ ಕೃಷ್ಣ ವಿಲ್ ಮೇಕ್ ವೇ, ದಾರಿ ಮಾಡಿ ಕೊಡ್ತಾನೆ ಕೃಷ್ಣ. ಹೀಗೇಗಂದ್ರೆ ಕಾಡಿನಲ್ಲಿ ದಾರಿ ಇರುವುದಿಲ್ಲ. ಹೋಗುವಾಗ ನಾವು ಯಾವ ಜಾಗದಲ್ಲಿ ಹೋಗ್ತೇವೆ ಅದೇ ದಾರಿ ಆಗ್ತದೆ. ಅದೇ ರೀತಿ ಈಗ ನಮ್ಗೆ ದಾರಿ ಕಾಣ್ತಾ ಇಲ್ಲ, ಕೃಷ್ಣ ವಿಲ್ ಶೋ ದಿ ವೇ, ಕೃಷ್ಣ ತೋರಿಸ್ತಾನೆ. ಆದ್ರೆ ನಾವು ಈ ರೀತಿ ಇರ್ಬೇಕು. ಎಸ್, ಐ ವಾಂಟ್ ಟು ಪ್ಲೀಸ್ ಕೃಷ್ಣ, ಐ ವಾಂಟ್ ಟು ಪ್ಲೀಸ್ ವೈಷ್ಣವಾಸ್, ಐ ವಾಂಟ್ ಟು ಪ್ಲೀಸ್ ಪ್ರಭುಪಾದ್. ಈ ರೀತಿ ವಿಚಾರಗಳೆಲ್ಲ ಬರ್ಬೇಕು ನಮ್ಗೆ. ಆಗ ನಮ್ಗೆ ವಿ ಕ್ಯಾನ್ ಅಪ್ಲೈ, ಅಳವಡಿಸಬಹುದು. ಈ ಸರಿ ಕೃಷ್ಣ ಯಾವ ಪ್ರಶ್ನೆಯಲ್ಲಿ ಕೇಳಬಹುದು? ಹರೇ ಕೃಷ್ಣ. ಯಾರು ಪ್ರಶ್ನೆ ಇಲ್ವಾ?